ಗೋವಾ ಗ್ರೀನ್ ಐತೆ ಇದು ಕೊಡಿ ಗ್ರೀನ್ चलकर मुंबई छत्रपति शिवाजी प्लेटफॉर्म ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ಹೋಗ್ತಾ ಇದ್ದೇವೆ ಗೋವಾಕ್ಕೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವು ಇವತ್ತು ಹೋಗ್ತಾ ಇದ್ದೇವೆ ಗೋವಾಕ್ಕೆ. ಸೊ ಯಾಕೆಂದ್ರೆ ಒಂದು ಸಿಂಗಿಂಗ್ ಕಾಂಪಿಟೇಷನ್ ಉಂಟು. ನಾವಿಬ್ರು ಕೂಡ ಫೈನಲ್ಸ್ಗೆ ಸೆಲೆಕ್ಟ್ ಆಗಿದ್ದೇವೆ. ಇವರು ಸುಮ್ಮನೆ ತಿರ್ಗ್ಲಿಕ್ಕೆ ಅಂತ ಬರುದು. ನನ್ನೊಟ್ಟಿಗೆ ನನ್ನ ವಿನಿಲ್ ಅವರು ಬರ್ತಾ ಇದ್ದಾರೆ ಸಾಯಂಕಾಲ ಟ್ರೈನ್ ಅಲ್ಲಿ. ಸೊ ಬನ್ನಿ, ಇವತ್ತಿನ ಈ ಬ್ಲಾಗ್ ಹೇಗಾಗ್ತದೆ, ನಾವೆಂತೆಲ್ಲ ಮಾಡ್ತೇವೆ ಎಲ್ಲ ತೋರಿಸ್ತೇವೆ. ಆಯ್ತಾ, ಬನ್ನಿ. ಮೈಕಿದಿಲ್ಲ ಇವನಿಗೆ ಬ್ಯಾಗ್ ಹೇಗೆ ಹಾಕುದು ಅಂತ ಈಗ ಗೊತ್ತಾಗದು. ನಮ್ಮ ಟ್ರೈನ್ ಬಂದಿದೆ. ಕಿಟ್ಲೋಳು ಅಲ್ಲ ಟ್ರೈನ್, ಕಿಟ್ಲೋಳು ನಮ್ಮ ಟ್ರೈನ್ ಸ್ಕೆಡ್ಯೂಲ್ ಆಗಿದ್ದದ್ದು 2 o'clock. ಬಂದದ್ದು 3 o'clockಗೆ, ಹೊರಡುದು 3:45ಗೆ. ಅಷ್ಟ ತನಕ ಪಟ್ಟಂಗ ಹೇಳಿದ ಹಾಗೆ ನಾವಿಬ್ರು ಕೂಡ ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. 2 ರೌಂಡ್ ಆನ್ಲೈನ್ ಆಗಿತ್ತು, ಮತ್ತೆ ಫೈನಲ್ಸ್ ಗೋವಾದಲ್ಲಿ ಇತ್ತು ಅಂತ ಇತ್ತು. ಹಾಗೆ ಮತ್ತೆ ಹೋಗುದಾ ಬೇಡವಾ ಅಂತ ನಂದು ತುಂಬಾ ಕನ್ಫ್ಯೂಷನ್ ಇತ್ತು, ನಂದು ಲೀವ್ ಅಪ್ರೂವ್ ಆಗ್ತದಾ ಇಲ್ವಾ ಅಂತೆಲ್ಲ ಹೇಳಿ. ಮತ್ತೆ ಹೇಗೂ ಫೈನಲಿ ಲೀವ್ ಎಲ್ಲ ಅಪ್ರೂವ್ ಆಗಿ ನಾವು ಹೊರಟ್ವಿ. ಆ್ಯಂಡ್ ವಿನಿಲ್ ಅವರು ಇವತ್ತಿನ ನೈಟಿನ ಟ್ರೈನಲ್ಲಿ ಬರ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಕೆಲಸ ಇತ್ತು, ಸಪ್ಲೈ ಎಲ್ಲ ಉಂಟು ಅಂತ ಹೇಳಿಕೊಂಡು ಅವರು ಲೇಟಾಗಿ ಬರ್ತಾ ಇದ್ದಾರೆ. ಅಲ್ಲಿ ನೀರು ಉಂಟು, ನೀರು, ನದಿ ಹುಡುಗಿ. ಹಲೋ ಹುಡುಗಿ. ಗಂಟೆ 9:30. ನಾವು ಎಷ್ಟೊತ್ತಿಗೆ ರೀಚ್ ಆಗ್ಬೇಕಾದ್ರೆ ಕಿತ್ಲೆ 6:30ಗೆ ರೀಚ್ ಆಗಬೇಕಿತ್ತು. ಬಟ್ ಇದು ಟ್ರೈನ್ ಡಿಲೇ ಆದ ಕಾರಣ 8:30 ರೀಚ್ ಆಗಬೇಕಿತ್ತು. ಈಗ 10 ಗಂಟೆ ಆಗ್ತಾ ಬಂತು. 10 ಗಂಟೆಗೆ ರೀಚ್ ಆಗ್ಬೇಕಂತೆ. ನೋಡುವ ಎಷ್ಟೊತ್ತಿಗೆ ರೀಚ್ ಆಗ್ತದೆ ಅಂತ ಗೊತ್ತಿಲ್ಲ. ಟ್ರೈನ್ ಆಲ್ಮೋಸ್ಟ್ 3 hours ಡಿಲೇ ಆಗಿ ನಾವು ಅಲ್ಲಿ ರೀಚ್ ಆಗ್ಬೇಕಾದ್ರೆ 12 ಗಂಟೆ ಆಯ್ತು. ಆಮೇಲೆ ರಾಲ್ಸನ್ ಅವರಿಗೆ ಪರಿಚಯದ ಇದ್ದ ಒಬ್ರು ಪ್ರೀಸ್ಟ್ ಇದ್ರು, ಅವರ ಸೆಮಿನರಿಯಲ್ಲಿ ನಾವು ಸ್ಟೇ ಮಾಡುದು ಅಂತ ಮೊದಲೇ ಪ್ಲಾನ್ ಮಾಡಿದ್ವಿ. ಸೊ ಅಲ್ಲಿಗೆ ಪಿಕ್ ಮಾಡ್ಲಿಕ್ಕೆ ಅಂತ ಕೂಡ ಅವರು ಪ್ರೀಸ್ಟ್ ಬಂದಿದ್ರು. ಅಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಈವನ್ ವಿನಿಲ್ ಅವರ ಟ್ರೈನ್ ಕೂಡ ಲೇಟ್ ಆಗಿ ರೀಚ್ ಆಯ್ತು. 1 hour ಡಿಲೇ ಇತ್ತು. ಆದ್ರೂ ಕೂಡ 5:30 ಹಾಗೆ ರೀಚ್ ಆಗಿದ್ರು. ಆಮೇಲೆ ನಾನು ಅವರಿಗೆ ಪಿಕ್ ಮಾಡ್ಲಿಕ್ಕೆ ಅಂತ ಹೋಗಿರ್ಲಿಲ್ಲ, ಅವರೇ ಕ್ಯಾಬ್ ಮಾಡಿ ಬಂದ್ರು. ಅಂಡ್ ಇದಾಗಿತ್ತು ನಮ್ಮ ರೂಮ್. ನಮ್ದು ಆ ಕಡೆ, ಇವ್ರದ್ದು ಈ ಕಡೆ. ಬ್ರೇಕ್ಫಾಸ್ಟ್ಗೆ ಇಲ್ಲಿ ಯಾವತ್ತು ಪೋಯಿ ಮತ್ತೆ ಪಾವ್, ಅದರೊಟ್ಟಿಗೆ ಕರಿ ಚೇಂಜ್ ಆಗ್ತಾ ಇರ್ತದೆ. ಇವತ್ತು ಮೂಂಗಿದು ಕರಿ ಆಗಿತ್ತು. ಆಮೇಲೆ ಇಲ್ಲಿಯೇ ಸಾಕು ಪ್ರಾಣಿಗಳು ತುಂಬಾ ಇತ್ತು. ಇದರೊಟ್ಟಿಗೆ ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ರಿಹರ್ಸಲ್ಗೆ ಹೋದ್ವಿ. ಕಡಕ್ನಾಥ್ ಮಾಡಿ ತೆಂಗಿ ಒಡ್ಲೆ ಒಂದಕ್ಕೊಂದು ಉಚಿತ. ನೋದಕ್ಕೆ ಮೋಜಿ, ನೋದಕ್ಕೆ ಮೋಜ್. नाव काय म्हणालो? फॅन्सी कुंकड काल सा अरे ये बड़े ये सुबीता सॉक्स बड़े अच्छे फादर कहीं गे ना मागीर आने करसान त्याक दाड म्हणून सांगलेलं थंयसून चितूसून त्यानं अजून आवाज नव्हता गेलो त्यांनी सांगलेलं तू
कहीं मत सकाळी बोलत बसते ऑफिसಗೆ अंकल गुड मॉर्निंग ಕೈಗೆಲ್ಲ ಗೊತ್ತು ಸತ್ತ ओए ते बेता ಕಣ್ಣು ಸುಡಿದು ओए ಸ್ಮೂತ್ ಲ್ಯಾಂಡಿಂಗ್. हेलो हाय काल आई ಇಲ್ಲಿಂದ ನಾವು ಸ್ಟ್ರೈಟ್ ಆಗಿ ನಮ್ಮ ರಿಹರ್ಸಲ್ ಪ್ಲೇಸಿಗೆ ಹೋಗಿದ್ವಿ. ಅಲ್ಲಿ ಹೋಗಿ ವಿನಿಲ್ ಮತ್ತೆ ರಾಹುಲ್ಸನ್ ಅವರಿಬ್ಬರು ಕೂಡ ಅವರ ಸ್ಕೂಟಿ ಬಾಡಿಗೆ ತಗೊಳ್ಳಿಕ್ಕೆ ಅಂತ ಹೋದರು. ನಾವಿಲ್ಲಿ ಸಿಂಗಿಂಗ್ ಪ್ರಾಕ್ಟೀಸ್ ಎಲ್ಲ ಆದ ನಂತರ ನಮಗೆ ಲಂಚ್ ಕೂಡ ಇಲ್ಲಿ ಇತ್ತು. ಫಸ್ಟ್ ಟೈಮ್ ನನಗೆ ತುಂಬ ಆಸೆ ಇತ್ತು ಲೈಕ್ ಗೋವಾದ್ದು ಹೋಮ್ ಕುಕ್ಡ್ ಫುಡ್ ತಿನ್ನಬೇಕು ಅಂತ. ಸೊ ಹಾಗೇನೇ ಆಯಿತು. ಮನೆಯಲ್ಲೇ ಮಾಡಿದಂತಹ ರುಚಿಕರ ಅಂದರೆ ಎಷ್ಟು ಟೇಸ್ಟಿ ಇತ್ತು ಗೊತ್ತು, ನನಗೆ ತುಂಬ ಟೇಸ್ಟಿ ಆದಂತಹ ಊಟ ಕೂಡ ಸಿಕ್ಕಿತು. ಯಾ ನಮ್ಮದು ಊಟ ಎಲ್ಲ ಆಯ್ತು. ಈಗ ಹೊರಡುದು. ಎಲ್ಲಿಗೆ ಹೋಗುದು? ರೂಮಿಗೆ ಹೋಗುದು. ಕಲೆಕ್ಟ್ ಮಧ್ಯಾಹ್ನದ ಒಂದು ಒಳ್ಳೆ ನಿದ್ದೆ ಆದ ನಂತರ ತಿರುಗ್ಲಿಕ್ಕೆ ಅಂತ ಹೊರಟ್ವಿ ಹತ್ರವೇ. ಸೊ ಇದು ಫಸ್ಟ್ ಚರ್ಚ್ ನಾವು ವಿಸಿಟ್ ಮಾಡಿದ್ವಿ. ಅದಾದ ನಂತರ ಅಲ್ಲಿಂದ ಒಂದು ಬೀಚಿಗೆ ಹೋದ್ವಿ ಅಷ್ಟೇ. ಮತ್ತು ಒಂದು ಶಾಪಿಂಗ್ ಸೆಂಟರಿಗೆ ಹೋದ್ವಿ. ನಮ್ಮದು ಮಧ್ಯಾಹ್ನದ ಒಳ್ಳೆ ನಿದ್ದೆ ಆಯಿತು, 1 hour ಇದು. ಅದಾದ ನಂತರ ಚಾ ಕುಡ್ದಾಯ್ತು. ಮತ್ತು ಈ ಚರ್ಚಿಗೆ ಉಮೀಜ ಉಂಟಾಗಿ ಮನ ನೀವೀಗ ನೋಡ್ತಿದ್ದೀರಾ ಇದೇ ಚರ್ಚ್. ಅಜಬ್ ಪ್ರೇಮ್ ಕಿ ಗಜಬ್ ಕಹಾನಿ ಮೂವಿ ಇಲ್ಲಿ ಆದದ್ದು. ಇದೆಲ್ಲ ಇಲ್ಲಿ ಆಗ್ತಾ ಉಂಟಲ್ಲ. ಎಂತ ಆಗ್ತಾ ಉಂಟು? ಇಲ್ಲಿ ಆದದಂತೆ ಶೂಟಿಂಗ್ ಎಲ್ಲ. ಗೊತ್ತಿಲ್ಲ, ಯಾರ ಹೇಳಿದ್ರು ಆತರ. ನಮ್ಗೆ ಸಹ ನಾವು ಸಹ ನಿಮ್ಗೆ ಹೇಳ್ತಾ ಇದ್ದೇವೆ. ನೀ ಚರ್ಚಿನ ಒಳಗೆ ಎಲ್ಲ ಫೋಟೋ ವಿಡಿಯೋ ಎಲ್ಲ ತೆಗಿಲಿಕ್ಕಿರಲಿಲ್ಲ. ಆದರೆ ಸಹ ನಾನು ಗ್ಯಾಪಲ್ಲಿ ಒಂದು ಫೋಟೋ ತೆಗೆದೆ, ವಿಡಿಯೋ ತೆಗೆದೆ ಅಷ್ಟೇ. ಅದಾದ ನಂತರ ನಾವು ಸೀದಾ ಹೊರಟ್ವಿ. ನಾವು ಹೊರಟದ್ದು ಕೊಲ್ವಾ ಬೀಚಿಗೆ. ನಾವು ಏನ ತಗೋಸೈತೆ ಅಲ್ಲ ಮಾಡ್ಕೊ ನಾವು ಬಂದಿದ್ದೇವೆ ಕೊಲ್ವಾ ಬೀಚಿಗೆ. ಐಸ್ ಕ್ರೀಮ್ ಇದು ಹರಮಳಿ ಸಾಫ್ಟ್ ಮಸ್ತ್ ಗ್ರೈಂಡ್ ಅರೆ ನೈಸ್ ಅಸ ಕೈ ಯಪ್ಪ.
काय अवस्था तुझी? ನಾವೀಗ ಬೀಚ್ ವಾಕ್ ಮಾಡ್ತಾ ಇದ್ದೇವೆ. ನಂದು 10,000 ಸ್ಟೆಪ್ಸ್ ಕಂಪ್ಲೀಟ್ ಆಗ್ಬೇಕಲ್ಲ, ಹಾಗೆ ನೋಡಿ ಹೇಗುಂಟು. ಇದು ತುಂಬಾ ರಶ್ ಉಂಟು. ಲಾಸ್ಟ್ ಟೈಮ್ ಆಚೆ ನಾ ಆಕ್ಚುಲಿ ಉಣಾಸ ಲಾಸ್ಟ್ ಟೈಮ್ ಹೋದ ಬೀಚ್ ಅಲ್ಲಿ ತುಂಬಾ ರಶ್ ಇತ್ತು. ಈ ಕಡೆ ರಶ್ ಇಲ್ಲ ನೋಡಿ. ಮೇಡಮ್ ಇಸ್ ಬಿಸಿ ಇನ್ ಎಡಿಟಿಂಗ್ ಹರ್ ಫೋಟೋ ಆರ್ ವಿಡಿಯೋ ಸಮಥಿಂಗ್. हम कब होंगे? हे झालं कोणून बसला ಬೀಚ್ ವಿಸಿಟ್ ಮಾಡಿ ಆಯ್ತು. ಇನ್ನೆಲ್ಲಿಗೆ ಹೋಗುದು? ಸತ್ ಮಾರ್ಗ. ಇನ್ನು ಶಾಪಿಂಗಿಗೆ ಹೋಗುದು. ಮತ್ ಎಂತ ಫ್ಲೈಟ್ ಅಲ್ಲಿ ಇದು ಎಲ್ಲಿಗೆ ಹೋಗುದು? ಜಲಕ್. ಸೊ ನಾವೊಂದು ಎಲ್ಲಿಗೆ ಹೋಗುದು? ಶಾಪಿಂಗಿಗೆ ಹೋಗುದು. ಅದಾದ ನಂತರ ಚೆಕ್ ಉಂಟಂತೆ, ನೋಡುವ ಹೋಗ್ಲಿಕ್ಕೆ ಆಗ್ತದ. മമ്മി കാണല്ലേ പൊണ്ണു ಪಾಟಿ ಒಂದು ನಮ್ಮದು ನಾಳೆ ಸಿಂಗಿಂಗ್ ಉಂಟಲ್ಲ, ಅದಕ್ಕೆ ಪರ್ಫಾರ್ಮೆನ್ಸ್ ಒಳ್ಳೇದಾಗಿ ಆಗ್ಬೇಕು ಅಂತ ಹೇಳಿದ್ದಾರೆ. ಹಾಗೆ ಎಂತಾದ್ರೂ ಕಾಸ್ಟ್ಯೂಮ್ ಹಾಗೆ ಶಾಪಿಂಗಿಗೆ ಬಂದದ್ದು. ಇಲ್ಲಿ ಲೈಕ್ ಮೇಳ ತರ ಉಂಟು. ಎಲ್ಲಿಂದ ನಮಗೆ ಸಿನಿಮಾ ಗೊತ್ತಾಗಲಿಲ್ಲ. ಹೋಗ್ತಾ ಇದ್ದೇವೆ ನೋಡಿ. ಇದು ಚಂದ ಉಂಟು. ರವೀಂದ್ರ ಭವನ್ ಬುರ ಕಾಲು ಮುಂಟಾಯಿ ಮಕ್ಕಳಸ್ನ कलर कितलेच काय झालं घरचे ಏನ್ ಕಾಲ ಕರಿಯಮಣಿಗೆ ಆರ್ಟಿಫಿಷಿಯಲ್ ಕರಿಯಮಣಿ ಆಮೇಲೆ ಬರೋದಲ್ಲ ನನಗೆ ಇಲ್ಲಿ हमारे शूट करना है ಇದು ತಗೊಳ್ಳಿ ಕಾಲಲ್ಲ ಅದ್ರ 100 ರೂಪಾಯಿ ಕಾಲು ತಿಟ್ಲೆ ಬಿಕ್ಕತಾ ಇದೆ ಮಾಡ್ತಾನೆ ಏನ್ ಬರ ಹೇಳನೆ ಏನ್ ಕಲ್ನೆ ಯಪ್ಪು ಈಗ ರೀತಿ ಬೆಲ್ಲ ಅನ್ನ ತಂದು ಮೈ ಮಾಡ್ತಾನ ಬೆಲ್ಲ ಏನ್ ಕಾಲ ಗುರುಮ್ನೆ स्टिक रे किसक बनू आमचे सुलभ टेन्शन उंटू ना काय आहे तुमचे सुलाब ना ओना साड़ी प्लेन में है क्या? प्लेन में क्या होना हाँ है ना रेट कर को with 2 blouse, 1 running attach, 1 contrast. चाहे तो आप इसको कट कर लो इसका ब्लाउज. ये ब्लाउज कॉन्ट्रास्ट में दे रहा हूँ आपको. 150 रुपये जोड़ी सर मटेरियल दिखा रहा हूँ. प्लेन है ये, ठीक है. सिल्वर पे आएगा. कॉन्ट्रास्ट है क्या? मैं बना दूंगा ना, ऐसा ही बना दूंगा. उसके टेंशन इसके लिए कॉन्ट्रास्ट दीजिए. ब्लाउज ನೀನ್ ಅಸ್ತಾನ ಮುನ್ನ
ನೀ ಮುಡ್ मुझे अजून तो लागला मी कधीच मस्त अशा जाते कळतेत ना काला कान म्हणजे ಜಿದಾಂತ ಹೇಳಿ ಬಸ್ ಸ್ಟೈಲ್ कम फॉर फूड गलता वेलकम फॉर डिनर फुड खा ले ಬೆನ್ನಿ ಬೇನೆ ಕರ್ಮಿಲ್ಲ ಎಂತಗಿನ್ನ जी मका एक करो रे तू मार काय रे शुभ्रा कलर मग इथे बो मारता मका व्हिडिओ करायला करताय तू काय देश करताय व्हिडिओ करताना म्हणजे तसे सुरू जातात ते काय टू व्हीलर पार्किंग लविशा पोळे लविशा ಶಾಪಿಂಗ್ ಮಾಡಲಿಕ್ಕೆ ಅಂತ ಹೋದ್ವಿ, ಅದು ತುಂಬ ಕಾಸ್ಟ್ಲಿ ಆಗಿತ್ತು. ಸೊ ಅದಕ್ಕೆ ಎಂತ ಮಾಡಲಿಲ್ಲ, ಜಸ್ಟ್ ಹೀಗೆ ವಿಂಡೋ ಶಾಪಿಂಗ್ ನೋಡಿ ಬಂದ್ವಿ. ಅದಾನಂತರ ನನಗೆ ನಾಳೆ ಸಿಂಗಿಂಗ್ ಕಾಂಪಿಟೇಷನ್ ಉಂಟಲ್ಲ, ನನ್ನ ಪರ್ಫಾರ್ಮೆನ್ಸ್ ರಿಲೇಟೆಡ್ ಡ್ರೆಸ್ ಹಾಕಬೇಕು, ಹಾಗೆ ರಿಲೇಟೆಡ್ ಆ್ಯಕ್ಷನ್ ಮಾಡಬೇಕು ಅಂತ ಹೇಳಿಕೊಂಡು ನನ್ನ ಸಾಂಗಿನ ಹೆಸರು ಫುಲ್ ಅಂದರೆ ಫ್ಲವರ್. ಸೊ ಫ್ಲವರ್ನ ಪರ್ಚೇಸ್ ಮಾಡಲಿಕ್ಕೆ ಅಂತ ಬಂದ್ವಿ. ಒಂದು ಸಾಕಿತ್ತು, ಮತ್ತು ವಿನಿಲವ್ರು 2 ತೊಗೊಂತ ಹೇಳಿದರು. ಸೊ ಹಾಗೆ 2 ತೊಗೊಂಡು ಹೊರಟ್ವಿ. ಅದಾನಂತರ ಅವರು ಐಸ್ ಕ್ರೀಮ್ ತಿನ್ನಲಿಕ್ಕೆ ಅಂತ ಹೋದರು, ಹಾಗೆ ನಾನು ಕೂಡ ಹೋದೆ. ಇದು ಬೇರಿ ವಿಸ್ಕ್ ಅಂತ ತುಂಬ ಚೆಂದ ಇತ್ತು, ಲೈಕ್ ನ್ಯಾಚುರಲ್ ಆಗಿ ಅವರು ರಿಯಲ್ ಫ್ರೂಟ್ಸ್ನ ಮಾಡೋದಂತೆ ಅಂತ ಹೇಳಿಕೊಂಡು. ಆ್ಯಂಡ್ ನಮ್ಮ ಮುಂದೆವೇ ಅವರು ಬೇಗ ಬೇಗ ಮಾಡಿಕೊಟ್ರು, ಹಾಗೆ ತುಂಬ ಚೆಂದವಾಗಿತ್ತು. ಮತ್ತು ವಾಪಸ್ ಬಂದು ಸೆಮಿನರಿಯಲ್ಲಿ ಡಿನ್ನರ್ ಮಾಡಿ ಇವತ್ತಿಗೆ ಇಲ್ಲಿಯ ದಿನ ಎಂಡ್ ಆಗ್ತಾ ಉಂಟು. ನೆಕ್ಸ್ಟ್ ಬ್ಲಾಗಿಗೆ ಕಾಯ್ತಾ ಇರಿ ಅಂತ ಹೇಳ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.